ಮಂಗಳೂರು ನಗರದ ನೆಹರು ಮೈದಾನದಲ್ಲಿ ಮಾರುಕಟ್ಟೆ ನಿರ್ಮಾಣ ಕಾಮಗಾರಿಗೆ ಹೈಕೋರ್ಟ್ ತಾತ್ಕಾಲಿಕ ತಡೆಯಾಜ್ಞೆಯನ್ನ ಕೊಟ್ಟು ಅಧಿಕೃತ ಆದೇಶವನ್ನು ಹೊರಡಿಸಿದೆ. ಈ ಬಗ್ಗೆ ವಿಜಯ ಸುವರ್ಣ, ಮೊಹಮ್ಮದ್ ಹುಸೈನ್, ಆಂಥನಿ ಸೆಬಾಸ್ಟಿಯನ್ ಫೆರ್ನಾಂಡಿಸ್ ಸಹಿತ 11 ಮಂದಿ ಸಲ್ಲಿಸಿದ್ದಂತಹ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ವಿಚಾರಣೆಯನ್ನ ಮುಖ್ಯ ನ್ಯಾಯಮೂರ್ತಿ ಎಎಸ್ ಓಖಾ ನೇತೃತ್ವದ ವಿಭಾಗೀಯ ಪೀಠ ನಡೆಸಿತು. ನೆಹರು ಮೈದಾನದಲ್ಲಿ 5.5 ಕೋಟಿ ರೂಪಾಯಿ ವೆಚ್ಚದಲ್ಲಿ 300 ತಾತ್ಕಾಲಿಕ ಶಾಪ್ಗಳ ನಿರ್ಮಾಣಕ್ಕೆ ಮುಂದಾಗಿದ್ದೀರಾ, ಆದರೆ ಮುಂದೆ ಅದನ್ನ ಹೇಗೆ ತೆರವುಗೊಳಿಸ್ತೀರಾ ಎನ್ನುವಂತಹ ಪ್ರಶ್ನೆಯನ್ನ ನ್ಯಾಯಪೀಠ ಮಾಡಿತು. ಮುಂದೆ ಕೆಲವರು ಮಾರುಕಟ್ಟೆಯನ್ನ ತೆರವುಗೊಳಿಸದಂತೆ ಕೋರ್ಟ್ಗೆ ಬರುವಂತಹ ಸಾಧ್ಯತೆಯೂ ಇದೆ ಎನ್ನುವಂತಹ ಅಭಿಪ್ರಾಯವನ್ನ ನ್ಯಾಯಪೀಠ ವ್ಯಕ್ತಪಡಿಸಿತು. ಅರ್ಜಿದಾರರ ಪರ ವಾದ ಮಂಡಿಸಿದ ಎಚ್ ಸುನಿಲ್ ಕುಮಾರ್ ಅವರು, ಈ ಹಿಂದೆ 3 ಬಾರಿ ಸರ್ಕಾರ ಪಾರ್ಕ್ ಮತ್ತು ಗ್ರೌಂಡ್ ಎಂದು ನೋಟಿಫಿಕೇಶನ್ ಮಾಡಿದೆ. 1985, 2010, 2017ರಲ್ಲಿ ಸರ್ಕಾರದಿಂದ ಈ ಬಗ್ಗೆ ನೋಟಿಫಿಕೇಶನ್ ಹೊರಡಿಸಲಾಗಿದೆ. ಅದಕ್ಕೆ ಯಾವುದೇ ಆಕ್ಷೇಪಣೆ ಕೂಡ ಬಂದಿಲ್ಲ ಅಂತ ಪೀಠಕ್ಕೆ ತಿಳಿಸಿದ್ರು. ಇನ್ನು ಇದಕ್ಕೆ ಪ್ರತಿಕ್ರಿಯಿಸಿದಂತ ನ್ಯಾಯಪೀಠ ಪಾರ್ಕ್ ಮತ್ತು ಗ್ರೌಂಡ್ ಎಂದು ಘೋಷಣೆಯಾಗಿಲ್ಲ ಅನ್ನೋದರ ಬಗ್ಗೆ 2 ತಿಂಗಳಲ್ಲಿ ಉತ್ತರಿಸಲು ಹೈಕೋರ್ಟ್ ರಾಜ್ಯ ಸರ್ಕಾರ ಪರ ವಕೀಲರಿಗೆ ಉತ್ತರಿಸಲು ಸೂಚನೆ ಕೊಟ್ಟಿತು. ಮಂಗಳೂರು ಸಿಟಿ ಕಾರ್ಪೊರೇಷನ್ ತಾತ್ಕಾಲಿಕವಾಗಿ ನೆಹರು ಮೈದಾನದಲ್ಲಿ ಸ್ಮಾರ್ಟ್ ಸಿಟಿ ಯೋಜನೆಯ ಅನುದಾನದ 5.5 ಕೋಟಿ ರೂಪಾಯಿ ವೆಚ್ಚದಲ್ಲಿ 300 ಮಳಿಗೆಗಳ ಮಾರುಕಟ್ಟೆ ಮಾಡಲು ತೀರ್ಮಾನ ಮಾಡಿತ್ತು. ಮಾಂಸ ಮತ್ತು ತರಕಾರಿ ಮಳಿಗೆಗಳಿಗೆ ಅನುಮತಿ ನೀಡಲು ಕೂಡ ಮುಂದಾಗಿತ್ತು. ಇದಕ್ಕೆ ಸ್ಥಳೀಯರು ಮತ್ತು ಕೆಲ ಕ್ರೀಡಾಪಟುಗಳು ವಿರೋಧವನ್ನು ವ್ಯಕ್ತಪಡಿಸಿದ್ರು. ಇದನ್ನ ಪ್ರಶ್ನಿಸಿ ಮಂಗಳೂರು ನಿವಾಸಿಗಳಾದ ವಿಜಯ ಸುವರ್ಣ ಮತ್ತು 10 ಮಂದಿ ಹೈಕೋರ್ಟ್ನ ಮೆಟ್ಟಿಲನ್ನ ಕೂಡ ಏರಿದ್ರು. ಸಿಟಿ ಕಾರ್ಪೊರೇಷನ್ ಪರವಾಗಿ ವಕೀಲ ನಿತೀಶ್ ಮತ್ತು ಸರ್ಕಾರದ ಪರ ವಕೀಲರು ಆಕ್ಷೇಪಣೆಯನ್ನ ಸಲ್ಲಿಸಿದ್ರು. ವಾದ ಪ್ರತಿವಾದಗಳನ್ನು ಆಲಿಸಿದ ನ್ಯಾಯಪೀಠವು ಆದೇಶವನ್ನ ಕಾಯ್ದಿರಿಸಿತ್ತು. ಇದೀಗ ಅಧಿಕೃತ ಆದೇಶವನ್ನ ಹೊರಡಿಸಿದೆ.